ನೋಡಿದೆ ಅದು ಸ್ವಲ್ಪ ಮಾಹಿತಿ ಸರಿಯಾಗಿ ಕೊಡ್ಲಿಲ್ಲ. ನಾನು ಖಾದರ್ನೆ ಬ್ಲೇಮ್ ಮಾಡೋದು ಇದ್ರಲ್ಲಿ. ನಾವು ಕನ್ನಡ ಕಡ್ಡಾಯ ಅಂತ ಇದ್ ಮಾಡಿದಾಗ ಬೇರೆ ಭಾಷೆನ ಬಳಸ್ಬೇಕು ಅಂತ ಎಲ್ಲೂ ಹೇಳೋದಿಲ್ಲ. ನಮ್ದು ಏನ್ ಅವತ್ತು ಡಿಸ್ಕಸ್ ಆಗಿತ್ತು ನಮ್ಮ ಸಮಿತಿಲಿ, ಆ ಕನ್ನಡ ಜಾಗೃತಿ ಸಮಿತಿ ಅಂತ ಏನು ಹೊಸದಾಗಿ ಇವಾಗೆಲ್ಲ ಇದು ಮಾಡಿರುವಂತದ್ದು, ಅದರಲ್ಲಿ ಹಿಂದೆ 2022 ಅಥವಾ 23 ಸಮಯದಲ್ಲಿ ಏನ್ ಕರ್ನಾಟಕ ಸರ್ಕಾರದ್ದು ಸುತ್ತೋಲೆ ಇತ್ತು, ಅದರಲ್ಲಿ ಕನ್ನಡ 60%, ಬೇರೆ ಇದ್ರಲ್ಲೆಲ್ಲ 40% ಅಂತ ಇದು ಮಾಡ್ತೀವಿ. ಕೆಲವೊಂದ್ ಕಡೆ ಮೂರನೇ ಭಾಷೆನೂ ಕೂಡ ಬಳಸ್ತೀವಿ. ಎಸ್ಪೆಷಲಿ ನಮ್ಮಲ್ಲಿ ಬೇರೆ ಬೇರೆ ಇದು ಕೊಂಕಣಿ ಇರುವಂತದ್ದು ಇರ್ಬೋದು, ತುಳು ಇರುವಂತದ್ದು ಇರ್ಬೋದು, ಮೇಲೆ ಇದು ಹೋದ್ರೆ ಗೋವನ್ ಕೊಂಕಣಿ ಇದು ಮಾಡಿರುವಂತದ್ದು ಇರ್ಬೋದು ಕಾರವಾರದಲ್ಲಿ. ಅಂತ ಸಮಯದಲ್ಲಿ ಮೂರ್ ಭಾಷೆನೂ ಬಳಸ್ತಾರೆ. ನಾವು ಬೇರೆ ಯಾವುದೇ ಭಾಷೆ ವಿರುದ್ಧ ಅಂತೂ ಮಾಡೋದಕ್ ಬರೋದು ಇಲ್ಲ ಎರಡು. ಸೊ ಅದಕ್ಕೇನೆ ಕನ್ನಡದೇನಿದೆ ಅದನ್ನ ಕನ್ನಡದಲ್ಲಿ ಬಳಸೋದನ್ನ ಕಡ್ಡಾಯ ಅಂತ ಏನ್ ಹೇಳಿದ್ರೆ, ನೀವು ಒಂದು ಅಂಗಡಿ ಇಟ್ಕೊಂಡಿರ್ತೀರಿ, ನೀವು ಇಂಗ್ಲಿಷ್ ಆದ್ರೂ ಹಾಕಿ, ತುಳುದಲ್ಲಿ ಹಾಕಿ, ಹಿಂದಿಲಾದ್ರೂ ಹಾಕಿ, ಕನ್ನಡ ಅನ್ನೋದಂತೂ ಇರ್ಲೇಬೇಕು ಅಂತ ನಮ್ಮ ಒಂದು ಇದ್ರಲ್ಲಿ ಇರುವಂತದ್ದು. ಎರಡನೇದು, ಟ್ರೇಡ್ ಲೈಸೆನ್ಸ್ ಬಗ್ಗೆನೂ ಏನಾದ್ರು ಆಯ್ತು, ಕನ್ನಡ ಹಾಕ್ಲಿಲ್ಲ ಅಂತ ಟ್ರೇಡ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ತೀವಿ ಅನ್ನೋದು ಇಟ್ ಇಸ್ ನಾಟ್ ಅ ಗುಡ್ ಒನ್. ನಾವು ಕನ್ನಡ ಬಳಸಿ ಅಂತ ಹೇಳ್ತೀವಿ ಹೊರತು ಬಳಸಲಿಲ್ಲ ಅಂದ್ರೆ ಟ್ರೇಡ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಸೊ ಅದನ್ನು ಕೂಡ ಸ್ವಲ್ಪ ಮಾಹಿತಿ ಸರಿಯಾಗಿ ಹೋಗ್ಲಿಲ್ಲ. ಬಟ್ ನಮ್ಮ ಉದ್ದೇಶ ಇಷ್ಟೇನೆ, ಕನ್ನಡನ ಜಾಸ್ತಿ ಬಳಸೋದಕ್ಕೆ ನಾವೊಂದು ಪ್ರೇರೇಪಣೆ ನೀಡಬೇಕು ಅಂತ ಹೊರತು ಯಾವುದೇ ಒಂದು ಭಾಷೆನ ನೀವು ಬಳಸಬಾರದು ಅಥವಾ ಅದನ್ನ ತೆಗಿತೀವಿ. ಇನ್ಫ್ಯಾಕ್ಟ್ ಆತರ ಯಾವ್ದೋ ಆದೇಶನೂ ಮಾಡಿಲ್ಲ ನಾನು. ಸೊ ಅದನ್ನು ಕೂಡ ಹೇಳಿದ್ದಾರೆ, PCI ಅವರು ಆದೇಶ ಮಾಡಿದ್ದಾರೆ ಅಂತ ಹೇಳಿ. ಆದೇಶ ಮಾಡೋದಕ್ಕೆ ಬರೋದೇ ಇಲ್ಲ. ಯಾಕಂದ್ರೆ ಆ ಜಾಗೃತಿ ಸಮಿತಿ ಏನಿದೆ, ಬರೀ ಏನೇನ್ ಇಶ್ಯೂಸ್ ಇದೆ ಕನ್ನಡ ಬಳಕೆಯಲ್ಲಿ, ಇದು ಅದು ಸ್ಕೂಲ್ದ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಡೆ ಅಂತ ಇದಾಗಿರ್ಬೋದು, ಕಾಲೇಜಸ್ ಅಲ್ಲಿ ಆಗಿರ್ಬೋದು, ನಮ್ಮ ಗೌರ್ಮೆಂಟ್ ಆಫೀಸ್ ಅಲ್ಲಿ ಆಗಿರ್ಬೋದು, ಅಂತ ಕಡೆ ಏನ್ ಮಾಡಿದ್ರೆ ಕನ್ನಡನ ಹೆಚ್ಚು ನಾವು ಪ್ರಚಲಿತಗೊಳಿಸ್ಬೋದು ಅಂತ ಅಷ್ಟೇ ನಿರ್ಧಾರ ಆಗೋದು ಅಲ್ಲಿ.